ಹಲೋ ನಮಸ್ತೆ ಎಲ್ರಿಗೂ ಮೇಡಮ್ ಒಂದು ಅತ್ಯುತ್ತಮವಾಗಿರುವಂತಹ ಡೇ ಕ್ರೀಮ್ ಬಗ್ಗೆ ಹೇಳಿ ಪ್ಲೀಸ್ ಹೀಗಂತ ಕೇಳಿದ್ದು ನನ್ನ ವ್ಯೂವರ್ ಒಬ್ರು ಇವತ್ತೊಂದು ಅದ್ಭುತವಾಗಿರುವಂತಹ ಡೇ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ ಅದಾದ ನಂತರ ಈ ಡೇ ಕ್ರೀಮ್ ಯಾಕೆ ನಾವು ಅಪ್ಲೈ ಮಾಡಲೇಬೇಕು ನಮ್ಮ ಮುಖ ಯಾವತ್ತೂ ಸೇಫ್ ಆಗಿರಬೇಕು ಚಂದ ಇರಬೇಕು ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರಬೇಕು ಯಾವುದೇ ಮೇಕಪ್ ಮಾಡಿದರೆ ಕರೆಕ್ಟಾಗಿ ಸೆಟ್ ಆಗಬೇಕು ಕೆಲವು ಸರಿ ನೀವು ನೋಡಿರ್ತೀರಾ ನಿಮ್ಮ ಸ್ಕಿನ್ ಹೆಲ್ದಿ ಆಗಿಲ್ಲದಿದ್ರೆ ಚೆನ್ನಾಗಿಲ್ಲದಿದ್ರೆ ಟೋನ್ಡ್ ಆಗಿಲ್ಲದಿದ್ರೆ ನೀವು ಯಾವುದೇ ಮೇಕಪ್ ಮಾಡ್ಕೊಳ್ಳಿ ಎಷ್ಟೇ ರೆಡಿಯಾಗಿ ಅದು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗಲ್ಲ ಪ್ಯಾಚ್ ಹಾಕ್ದಾಗಿರುತ್ತೆ ಅಥವಾ ಪೇಂಟ್ ಮಾಡ್ದಾಗ ಕಾಣುತ್ತೆ ನಮ್ಮ ಸ್ಕಿನ್ ಟೋನ್ಡ್ ಆಗಿದ್ರೆ ಬ್ಯೂಟಿಫುಲ್ ಆಗಿದ್ರೆ ಹೆಲ್ದಿ ಆಗಿದ್ರೆ ಅಷ್ಟೇ ನೀವು ಮೇಕಪ್ ಮಾಡ್ಕೊಳ್ಳಿ ಅಥವಾ ಮೇಕಪ್ ಮಾಡದೆ ಓಡಾಡಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಯಾವಾಗಲೂ ಬ್ಯೂಟಿಫುಲ್ ಆಗಿರುತ್ತೆ ಆದ್ದರಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ತುಂಬ ಚೆಂದ ಇರಬೇಕು ಅಂತಂದರೆ ನಾವು ಡೇ ಕ್ರೀಮ್ ಅಂದರೆ ಅಪ್ಲೈ ಮಾಡಲೇಬೇಕು ಡೈಲಿ ಅಪ್ಲೈ ಮಾಡಬೇಕಾ ಮನೆಯಲ್ಲಿದ್ದರೂ ಅಪ್ಲೈ ಮಾಡಬೇಕಾ ಹೊರಗಡೆ ಹೋಗುವಾಗಲೂ ಅಪ್ಲೈ ಮಾಡಬೇಕು ಅಂತಂದರೆ ಡೈಲಿ ಅಪ್ಲೈ ಮಾಡಬೇಕು ಮನೆಯಲ್ಲಿರಿ ಹೊರಗಡೆ ಹೋಗಿ ನೀವು ಡೈಲಿ ಅಪ್ಲೈ ಮಾಡಿದರೆ ಒಂದೆರಡು ತಿಂಗಳಲ್ಲಿ ನೀವು ನಿಮ್ಮ ಮುಖದಲ್ಲಿ ಸೂಪರ್ ಆಗಿರುವಂಥ ಚೇಂಜಸನ್ನು ಕಾಣ್ತೀರಾ ಫಸ್ಟ್ ನಾನು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ನೀವೇ ಬೇಕಾದ್ರೆ ಚೆಕ್ ಮಾಡಿ ನಾನು 4-5 ವರ್ಷಗಳ ಹಿಂದಿನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಹೇಗಿದೆ ಈಗ ನನ್ನ ಸ್ಕಿನ್ ಹೇಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈಗ ಒಂದು 2 ವರ್ಷದಿಂದ ನನ್ನ ಸ್ಕಿನ್ ಬಗ್ಗೆ ಅದ್ಭುತವಾಗಿರುವಂಥ ಕೇರನ್ನು ತಗೊತಾ ಇದ್ದೇನೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇದ್ದೇನೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ನನಗೆ ಹಾಗಾದರೆ ಡೇ ಕ್ರೀಮ್ ಯಾಕೆಲ್ಲ ಅಪ್ಲೈ ಮಾಡಬೇಕು ನಾವು ಏನು ಅಂತಂದರೆ ಹೊರಗಡೆ ಹೋಗುವಾಗ ನಮ್ಮ ಸ್ಕಿನ್ ಡೈರೆಕ್ಟಾಗಿ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗುತ್ತೆ ಧೂಳು ಅಥವಾ ಡಸ್ಟ್ ನಮ್ಮ ಮುಖದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಮುಖದ ಮೇಲಿನ ಸ್ಕಿನ್ ಇದೆಯಲ್ಲೂ ತುಂಬ ಸೆನ್ಸಿಟಿವ್ ಆ ಕೊಳೆ ಧೂಳೆಲ್ಲ ನಮ್ಮ ಸ್ಕಿನ್ನನ್ನು ಹಾಳು ಮಾಡಿಬಿಡುತ್ತೆ ಅಥವಾ ನಾವು ಸೂರ್ಯನ ಬೆಳಕಿಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆದಾಗ ನಮಗೆ ಬಂಗು ಮಾರ್ಕ್ ಬರೋದು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋದು ಇದೆಲ್ಲ ಶುರುವಾಗುತ್ತೆ ನಿಮ್ಮ ಮುಖ ನೋಡಿದರೆ ಕೆಲವು ಕಡೆ ಕಪ್ಪು ಕೆಲವು ಕಡೆ ಬೆಳ್ಳಗೆ ಕೆಲವೊಂದು ಸರಿ ರ್ಯಾಷಸ್ ಅಂದರೆ ಬೆವ್ರಿ ರ್ಯಾಷಸ್ ಬೀಳೋದು ಹೆಲ್ದಿಯಾಗಿಲ್ಲದಿದ್ದರೆ ಸ್ಕಿನ್ನಲ್ಲಿ ಅಂದರೆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಸ್ಕಿನ್ ತುಂಬ ಡ್ರೈ ಆಗಿ ಡಲ್ ಕಾಣುತ್ತೆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ ಹೇಳಿ ಪಿಂಪಲ್ಸ್ ಬೀಳುತ್ತೆ ಡ್ರೈ ಆದರೆ ಏನಾಗುತ್ತೆ ಸುಕ್ಕು ಜಾಸ್ತಿ ಆಗುತ್ತೆ ಮುಖದಲ್ಲಿ ಇದೆಲ್ಲದನ್ನು ಕಂಟ್ರೋಲ್ ಮಾಡಬೇಕು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಡಬೇಕು ಅಂತಂದರೆ ನಾವು ಡೇ ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಇದೆಲ್ಲದನ್ನ ಅಪ್ಲೈ ಮಾಡಬೇಕು ನಿಮಗೆ ಡೇ ಕ್ರೀಮಿನ ಕೆಲವು ಡೇ ಕ್ರೀಮಿನ ಅದ್ಭುತ ಉಪಯೋಗ ಏನು ಅಂತಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಒಂದೇ ಕ್ರೀಮಲ್ಲಿರುತ್ತೆ ಇವತ್ತು ಅಂಥದ್ದು ಒಂದು ಅದ್ಭುತವಾಗಿರುವಂಥ ಕ್ರೀಮ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ತುಂಬ ರಿಸರ್ಚ್ ಮಾಡಿ ನೈಕಾದಲ್ಲಿ ಅಮೆಝಾನಲ್ಲಿ ಎಲ್ಲ ಸರ್ಚ್ ಮಾಡಿದೆ ಟಾಪ್ ರೇಟೆಡ್ ಬೆಸ್ಟ್ ಅನ್ನುವಂಥ ಯಾರಿಗೂ ಕನ್ಫ್ಯೂಷನ್ ಆಗೋದಕ್ಕೆ ಒಂದೇ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೇನೆ ಎಲ್ಲ ಟೈಪ್ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ಹಾಗಾದರೆ ಅದ್ಭುತವಾಗಿರುವಂಥ ಕ್ರೀಮ್ ಯಾವುದು ಅದನ್ನ ನಾನು ಬರೆದಿಟ್ಕೊಂಡಿದ್ದೀನಿ ಯಾಕಂತಂದ್ರೆ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಯೂಸ್ ಮಾಡ್ತಿರೋದು ನಾನು ನಿಮಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ನಂದು ಆಯಿಲ್ ಸ್ಕಿನ್ ನಾನು ಮಿನಿಮಲಿಸ್ಟ್ ಅವ್ರದ್ದು ಪ್ರಾಡಕ್ಟನ್ನು 1 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೇನೆ ನನಗದು ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ ನಿಮಗೆ ಮಿನಿಮಲಿಸ್ಟ್ ಅದನ್ನು ಉಪಯೋಗ ಮಾಡಬಾರ್ದು ಅಂತಲ್ಲ ನಿಮ್ಗೆ ಯಾವುದಾದ್ರೂ ಒಂದು ಕ್ರೀಮನ್ನು ಉಪಯೋಗ ಮಾಡಬೇಕು ಬೆಸ್ಟ್ ಅನ್ನುವಂಥದ್ದಿದ್ರೆ ನೀವು ಈ ಕ್ರೀಮ್ಗೆ ಹೋಗ್ಬೋದು ನೈಕಾದಲ್ಲಿ ತುಂಬ ಸರ್ಚ್ ಮಾಡಿದೆ ಟಾಪ್ 10 ಸೆಲ್ಲಿಂಗ್ ಪ್ರಾಡಕ್ಟ್ ಇದೆಯಲ್ವ ಅವ್ರದ್ದು ಬ್ಯೂಟಿ ಪ್ರಾಡಕ್ಟ್ಸ್ ಇದೆಯಲ್ವ ಅದರಲ್ಲಿ ಇದು ಟಾಪ್ 10ನಲ್ಲಿದೆ 40,000 ಜನ ಲೈಕ್ ಮಾಡಿದ್ದಾರೆ ಅಂದರೆ 40,000 ರಿವ್ಯೂಸ್ ಇದೆ ಅದರಲ್ಲಿ 4.3 ರೇಟಿಂಗ್ಸ್ ಇದೆ ಅಂದರೆ 5 ರೇಟಿಂಗ್ಸ್ ಬಂದರೆ ಟಾಪ್ ಅಂತ ಅಂದ್ಬಿಟ್ಟು ಅರ್ಥ 4 ಅಬೋವ್ ಬಂದರೆ ಯಾವುದೂ ಉತ್ತಮ ಇದಕ್ಕೆ 4.3 ಇದೆ ನೀವು ಚೆಕ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಇದು ನೇಮ್ ಹೇಳ್ತೀನಿ ಲ್ಯಾಕ್ಮೆ ಪರ್ಫೆಕ್ಟ್ ರೇಡಿಯನ್ಸ್ ಡೇ ಜೆಲ್ ಕ್ರೀಮ್ ಲ್ಯಾಕ್ಮೆ ಪರ್ಫೆಕ್ಟ್ ರೇಡಿಯನ್ಸ್ ಡೇ ಜೆಲ್ ಕ್ರೀಮ್ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದ್ರ ಹೆಸರು ಹಾಕಿರ್ತೀನಿ ವಿಡಿಯೋದಲ್ಲಿ ಇದ್ರ ಹೆಸರು ಹಾಕಿರ್ತೀನಿ ಇನ್ನೊಂದೇನು ಅಂತಂದರೆ ನೀವು ಇದನ್ನ ನೈಕಾ ಆ್ಯಪಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಈ ವಿಡಿಯೋದಲ್ಲೂ ನಾನು ಲಿಂಕ್ ಹಾಕಿರ್ತೇನೆ ಅಲ್ಲಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ನೀವು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ನೋಡೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಇರುತ್ತೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡೋದಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟಲ್ಲಿ ಈ ಪ್ರಾಡಕ್ಟದು ಲಿಂಕ್ ಇರುತ್ತೆ ಅಲ್ಲಿಂದ ಬೈ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಚೆಕ್ ಮಾಡ್ಬೋದು ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಚೆಕ್ ಮಾಡ್ಬೋದು ಈ ಪ್ರಾಡಕ್ಟ್ ಸಿಗುತ್ತಾ ಅಂತ ಕೆಲವೊಂದು ನಿಮಗೆಲ್ಲ ಕಡೆ ಸಿಗಲ್ಲ ಆನ್ಲೈನಲ್ಲಾದರೆ ನಿಮ್ಗೆ ಸಿಗುತ್ತೆ ಚೆಕ್ ಮಾಡಿಕೊಂಡು ತಗೊಳ್ಳಿ ಈ ಕ್ರೀಮ ಸನ್ಸ್ಕ್ರೀನ್ ಲೋಷನ್ ಥರ ವರ್ಕ್ ಆಗುತ್ತೆ ಮತ್ತು ಈ ಕ್ರೀಮ ನಿಮಗೆ ಮಾಯ್ಶ್ಚರೈಸರ್ ಥರ ಕೂಡ ವರ್ಕ್ ಆಗುತ್ತೆ ಈ ಒಂದು ಕ್ರೀಮನ್ನು ಹಾಕಿದರೆ ಸಾಕು ನಿಮ್ಮ ಸ್ಕಿನ್ ನಾರ್ಮಲ್ ಆಗಿದ್ರೆ ಅಂದರೆ ನಾರ್ಮಲ್ ಕಾಂಬಿನೇಷನ್ ಸೆನ್ಸಿಟಿವ್ ಡ್ರೈ ಆಯಿಲ್ ಯಾರ್ದು ಕೂಡ ನೀವು ಈ ಒಂದು ಕ್ರೀಮನ್ನು ಹಾಕಿದರೆ ಸಾಕಾಗುತ್ತೆ ಬೇರೆ ಕ್ರೀಮನ್ನು ನೀವು ಮನೆ ಒಳಗಡೆ ಇರುವಾಗ ಹಾಕುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಹೇಳ್ತೀನಿ ಕೇಳಿ ನಿಮ್ಮದು ತುಂಬ ಆಯಿಲಿ ಅಂತಂದರೆ ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಟೋನರನ್ನು ಉಪಯೋಗ ಮಾಡ್ಕೊಳ್ಳಿ ಟೋನರ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ನಿಮ್ಗೇನಾದರೂ ಸ್ಪೆಸಿಫಿಕ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ನಾನು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೇನೆ ತುಂಬ ಆಯಿಲಿ ಅಂತಂದರೆ ಒಂದು ಸ್ವಲ್ಪ ಟೋನರನ್ನು ಅಪ್ಲೈ ಮಾಡಿಬಿಟ್ಟು ಈ ಕ್ರೀಮನ್ನು ಅಪ್ಲೈ ಮಾಡ್ಬೋದು ಮುಖನ ಕ್ಲೀನಾಗಿ ತೊಳ್ಕೊಂಡು ಒರೆಸಿ ಆದ ನಂತರ
ತುಂಬ ಡ್ರೈ ಅಂತಂದರೆ ನೀವು ಮುಖನ ತೊಳ್ಕೊಂಡು ಒರೆಸಿ ಆದ ನಂತರ ಸ್ವಲ್ಪ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿಬಿಟ್ಟು ಈ ಕ್ರೀಮನ್ನು ಅಪ್ಲೈ ಮಾಡ್ಬೋದು. ಅದು ಬಿಟ್ಟು ನಾರ್ಮಲ್ ಸೆನ್ಸಿಟಿವ್ ಕಾಂಬಿನೇಷನ್ ಸ್ಕಿನ್ ಅವರು ಮುಖ ತೊಳ್ಕೊಂಡು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ದು ಎಕ್ಸ್ಟ್ರೀಮ್ ಆಯಿಲಿ ಅಥವಾ ಎಕ್ಸ್ಟ್ರೀಮ್ ಡ್ರೈ ಅಂತಂದರೆ ಆಯಿಲಿ ಇರೋರು ಟೋನರನ್ನು, ಅಂದರೆ ತುಂಬ ಡ್ರೈ ಇರೋರು ಮಾಯಿಶ್ಚರೈಸರನ್ನು ಈ ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ಹಚ್ಚಬೇಕು. ಇಲ್ಲ ನಾನು ಮಾಯಿಶ್ಚರೈಸರು ಹಚ್ಕೊತೀನಿ, ಅದಾದ ನಂತರ ಈ ಕ್ರೀಮನ್ನು ಹಚ್ಕೊತೀನಿ, ಇದಾದ ನಂತರ ಸನ್ಸ್ಕ್ರೀನನ್ನು ಹಚ್ಕೊತೀನಿ ಅಂತಂದರೆ ಅದು ಬೆಸ್ಟ್, ಅದು ದಿ ಬೆಸ್ಟ್. ಪರ್ಫೆಕ್ಟಾಗಿ ಲೇಯರ್ ಆಗಿ ನಿಮ್ಮ ಸ್ಕಿನ್ ತುಂಬ ಸೇಫ್ ಆಗಿರುತ್ತೆ. ಮಾಯಿಶ್ಚರೈಸರ್, ಡೇ ಕ್ರೀಮ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಮೂರನ್ನು ಹಚ್ಚಿದ್ರೆ ನಿಮ್ಮ ಸ್ಕಿನ್ ಇದೆಯಲ್ಲೂ ಪರ್ಫೆಕ್ಟಾಗಿ ಪ್ರೊಟೆಕ್ಟ್ ಆಗಿರುತ್ತೆ. ಇದು ಒಂದು ಹಾಕಿದ್ರೂ ಪ್ರೊಟೆಕ್ಟ್ ಆಗಿರಲ್ಲ ಅಂತಲ್ಲ, ಆದರೆ ಅದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡುತ್ತೆ ನಿಮಗೆ. ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಇದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ನಿಗೆ, ಇನ್ನೂ ತುಂಬ ಚೆನ್ನಾಗಿರೋ ಥರ ಮಾಡುತ್ತೆ. ಇದು ಚೆನ್ನಾಗಿ ಒಂದು ಕ್ರೀಮ್ ನಿಮಗೆ ಜಾಸ್ತಿ ಅದೆಲ್ಲ ಹಾಕೋಕ್ಕಾಗಲ್ಲ ಮೇಡಮ್, ಒಂದು ಕ್ರೀಮ್ ಹೇಳಿ ಅಂತ ಹೇಳೋರಿಗೆ ಇದು ಬೆಸ್ಟ್. ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. 1 ತಿಂಗಳು 2 ತಿಂಗಳು ನೋಡಿ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇಲ್ಲ ಮೇಡಮ್ ನಮಗೆ ತುಂಬ ಸೂಪರಾಗಿ ಫಾಸ್ಟಾಗಿ ರಿಸಲ್ಟ್ ಬೇಕು, ನಾನು ಮಾಯಿಶ್ಚರೈಸರು ಅಪ್ಲೈ ಮಾಡ್ತೇನೆ, ಅದಾದ ನಂತರ ನಾನು ತುಂಬ ಬಿಸಿಲಿರೋ ಕಡೆ ಇರೋದು, ನಮ್ಮ ಊರ ಕಡೆ ಬಿಸಿಲು ಜಾಸ್ತಿ ಅನ್ನೋರು ಈ ಕ್ರೀಮನ್ನು ಹಚ್ಬಿಟ್ಟು ಆದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೋಬೋದು. ಯಾಕಂತಂದರೆ ತುಂಬ ಬಿಸಿಲಿರೋ ಕಡೆ ಇದು ಕಂಪ್ಲೀಟ್ ಆಗಿ ನಿಮಗೆ ಆ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕೊಡಲ್ಲ. ಯಾಕಂತಂದರೆ ತುಂಬ ಬಿಸಿಲಿರೋ ಕಡೆ ನೀವು ಏನೋ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕಾಗುತ್ತೆ. ಅಷ್ಟು ಸ್ಟ್ರಾಂಗ್ ಸನ್ಸ್ಕ್ರೀನ್ ಅಂಶಗಳು ಈ ಕ್ರೀಮಲ್ಲಿಲ್ಲ. ಸನ್ಸ್ಕ್ರೀನ್ ಅಂಶಗಳು ಇದೆ, ತುಂಬ ಸ್ಟ್ರಾಂಗ್ ಆಗಿಲ್ಲ. ಆದ್ದರಿಂದ ನಾರ್ಮಲ್ ವೆದರ್ ಅಥವಾ ಎನ್ವಿರಾನ್ಮೆಂಟ್ ಅಂದರೆ ತುಂಬ ಜಾಸ್ತಿ ಬಿಸಿಲಿಲ್ಲ ಅನ್ನೋ ಕಡೆ ಈ ಒಂದು ಕ್ರೀಮ್ ಸಾಕೇನು ತೊಂದರೆ ಇಲ್ಲ. ಸನ್ಸ್ಕ್ರೀನ್ ಆಮೇಲೆ ಬೇಡ, ಮಾಯಿಶ್ಚರೈಸರು ಬೇಕಾದರೆ ಬೇಡ. ತುಂಬ ಬಿಸಿಲಿರೋ ಕಡೆ ಅಂತ ಅಂದರೆ ಮಾತ್ರ ನೀವು ಎಡಿಷನಲ್ ಆಗಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಬೋದು. ಮೂರನ್ನು ಅಪ್ಲೈ ಮಾಡಿದ್ರು ಏನು ತೊಂದರೆ ಆಗಲ್ಲ. ಇದು ಮೂರು ಕೂಡ ಲೇಯರ್ಡ್ ಪ್ರೊಟೆಕ್ಷನನ್ನು ಕೊಡುತ್ತೆ ನಿಮ್ಮ ಸ್ಕಿನ್ನಿಗೆ. ಮಾಯಿಶ್ಚರೈಸರ್ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ, ಡೇ ಕ್ರೀಮ್ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಪೋಷಕಾಂಶಗಳಿರ್ಬೋದು, ಆ ಹೆಲ್ತನ್ನು ಕೊಡುತ್ತೆ. ಇನ್ನೊಂದೇನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ಸೂರ್ಯನ ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ತಿದ್ದೆಲ್ಲ ಇದ್ರೇ ನಿಮ್ಮ ಸ್ಕಿನ್ ಪರ್ಫೆಕ್ಟಾಗಿ ಸಾಫ್ಟಾಗಿ ನೀಟಾಗಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಅಂದರೆ ಡೇ ಕ್ರೀಮನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ, ಯಾಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ, ಯಾವ ಕ್ರೀಮ್ ಅಂತ ಕೂಡ ಹೇಳಿದ್ದೇನೆ. ಸೊ ಟ್ರೈ ಮಾಡಿ. ಮತ್ತು ಇನ್ನೊಂದು ಏನು ಅಂತಂದರೆ ನಾನು ಹೇಳೋ ಪ್ರಾಡಕ್ಟ್ಗಳನ್ನೇ ನೀವು ಬೈ ಮಾಡಬೇಕು ಅಂತಿಲ್ಲ. ನೀವು ಬೈ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಕೂಡ ಒಂದ್ಸರಿ ಕಮೆಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಾಗಿ ನನ್ನ ವ್ಯೂವರ್ಸ್ ಕೇಳಿರೋದಕ್ಕೆ ತುಂಬ ರಿಸರ್ಚ್ ಮಾಡಿದ್ದು ಬೆಸ್ಟ್ ಅನ್ನುವಂಥದ್ದನ್ನೇ ಹೇಳಿರ್ತೇನೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಕಡೆಯಿಂದ ನೀವೇನೊಂದ್ಸರಿ ಸೇಫಾಗಿ ನೀವು ಚೆಕ್ ಮಾಡ್ಕೊಳ್ಳೋದು ಬೆಟರ್. ಇನ್ನೊಂದು ಏನು ಅಂತಂದರೆ ಯಾವುದೇ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇದ್ದರೆ ಎನಿ ಪ್ರಾಡಕ್ಟ್ ಮನೆ ಮದ್ದಿರ್ಬೋದು, ಕ್ರೀಮ್ಗಳಿರ್ಬೋದು, ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಮಾಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಅಂತಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೇನೆ, ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಕೈಗೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಬೇಕು, ಅಥವಾ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಟ್ರೈ ಮಾಡಿ. ಏನೂ ರ್ಯಾಷಸ್ ಆಗಿಲ್ಲ, ಇಚ್ಚಂಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಸೇಫ್ ಆಗಿದೆ ಅಂತಂದರೆ ಮುಖಕ್ಕೆ ಹಚ್ಕೋಬಹುದು. ಯಾವುದ್ಯಾವುದೋ ನಾವು ಕ್ರೀಮನ್ನು ಹೊಸದಾಗಿ ಟ್ರೈ ಮಾಡುವಾಗ ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ. ಕೆಲವರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿದ್ರೆ ಇರಿಟೇಷನ್, ಇಚ್ಚಿಂಗ್ ಏನಾದರೂ ಸ್ಟಾರ್ಟ್ ಆಗ್ಬೋದು. ಅದಾದ ನಂತರ ಇದು ಯಾವುದೋ ಹೇಳಿದರೆ, ಏನೇನೋ ಹೇಳಿದರೆ, ಕರೆಕ್ಟಾಗಿ ಮಾಹಿತಿ ಕೊಟ್ಟಿಲ್ಲ, ಈ ಥರ ಆಯಿತು ಅಂತ ಆಮೇಲೆ ಹೇಳೋದಲ್ಲ. ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೇನೆ ನಾನು ಹೇಳಿದ್ದು ಅಂತಲ್ಲ, ಇದು ಅಂದರೆ ಸ್ಕಿನ್ ಕೇರಲ್ಲಿ ಇದು ತುಂಬ ಬೇಸಿಕ್. ಎನಿ ಪ್ರಾಡಕ್ಟ್ ಇರ್ಬೋದು, ಯಾವುದೇ ಮನೆ ಮದ್ದು ಇರ್ಬೋದು, ಏನನ್ನೇ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ. ಸೊ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಇಂಥದ್ದು ಅದ್ಭುತವಾಗಿರುವಂಥ ಟಿಪ್ಸ್ಗಳನ್ನು, ಉಪಯೋಗಕ್ಕೆ ಬರುವಂಥ ಟಿಪ್ಸ್ಗಳನ್ನು ಹೇಗಿದೆಯೋ ಹಾಗೆ ಹೇಳ್ತೇನೆ. ಆ್ಯಡ್ ಮಾಡಿ ನಾನು ಹೇಳಲ್ಲ, ಇರೋದನ್ನು ನೀಟಾಗಿ ಹೇಳ್ತೀನಿ. ನಿಮ್ಗೆ ಅದರಿಂದ ತುಂಬ ಉಪಯೋಗ ಬರ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.